ಹೇಳ್ತೇವೆ. ಹೇಗೆ ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಈ ಶ್ಲೋಕವನ್ನು ಸುಬ್ರಹ್ಮಣ್ಯ ದೇವರ ಶ್ಲೋಕ. ಹಾಗಾಗಿ ತಗೊಂಡಿದೆ. ಯಾರಾದರೂ ಹಾಗಿರುವಂಥ ಒಂದು ಮನಸ್ಸಲ್ಲಿ ಒಂದು ಚಂಚಲ ಇರ್ಬೋದು ಕೆಲವರಿಗೆ, ಹೇಳಬೇಕೋ ಬೇಡವೋ ಹೇಳಬೇಕು. ಕೆಲವರು ಮಾನಸಿಕವಾಗಿ ಕೆಲವೊಂದಷ್ಟು ವಿಷಯ ಇಟ್ಟುಕೊಂಡಿರುವವರು ಇರ್ತಾರೆ. ಭಟ್ರಿಗೂ ಗೊತ್ತಾಗಿ ಬಿಡ್ತದೆ, ಇನ್ನೇನು ಹೇಳ್ತಾರೆ ಏನೋ, ಅಥವಾ ಬೇರೆ. ಜೀವನ ನಡೆಸಲು ಹಣದ ತುಂಬಾ ಮಹತ್ವ ಅಲ್ಲ. ಆದ್ರೆ ನಿಮಗೆ ಈ ಸಣ್ಣ ಒಂದು ಗ್ರಾಮದಲ್ಲಿದ್ದು ದೇವಸ್ಥಾನದಲ್ಲಿ ನಿಮಗೆ ಆದಾಯ ಸಾಕಾಗ್ತದ ಅಥವಾ ಬೇರೆ? ಈ ಎಷ್ಟು ಆದಾಯ ಇದ್ದರೂ ಜೀವನ ಮಾಡಲಿಕ್ಕೆ ಸಾಕಾಗುವುದಿಲ್ಲ ಅಂತ ಈಗಿನ ಪರಿಸ್ಥಿತಿ. ಯಾಕೆಂತ ಹೇಳಿದ್ರೆ ಈ ಪ್ರತಿಯೊಂದಕ್ಕೂ ಸಹ ಹಣದಲ್ಲಿ ಆಗುವಂಥದ್ದು. ಯಾವ ಮೊದಲಿನ ಹಾಗೆ ಮನೆಯಲ್ಲೇ ಸಿಗುವಂಥದ್ದು ಯಾವುದೂ ಇಲ್ಲ ಈಗ. ಹಾಗಾಗಿ ಜೀವನಕ್ಕೆ ಆದಾಯ ಬಹುಮುಖ್ಯ. ಯಾಕೆಂದರೆ ಮತ್ತೆ ಅದರಲ್ಲಿಯೂ ನಾವೆಂತ ಹೇಳಿದ್ರೆ ಜೀವನಕ್ಕೆ ಬೇಕಾಗಿ ಹೊರಗೆ ಬಂದವರು ಅಂತೇಳಿ, ಒಂದು ವೃತ್ತಿಗೆ ಕೆಲಸ ಹುಡುಕಿಕೊಂಡು ಬಂದವರು ಅಂತೇಳಿ. ಹಾಗೆ ವೃತ್ತಿ ಶ್ರೇಷ್ಠತೆ ಇದ್ದರೂ ಸಹ ಅದಕ್ಕೆ ಆದಾಯ ಹೇಳುವಂಥದ್ದು ಬೇಕೇ ಅಲ್ವಾ. ಹಾಗಾಗಿ ಇಲ್ಲಿ ಕ್ಷೇತ್ರದ ಲೆಕ್ಕದಲ್ಲಿ ಕ್ಷೇತ್ರಕ್ಕೂ ಹಾಗೆ ಈ ದೇವಸ್ಥಾನಕ್ಕೂ ಆದಾಯ ಸ್ವಲ್ಪ ಕಡಿಮೆ ಇರುವಂಥದ್ದು. ಹೌದು, ಹಳ್ಳಿಯ ದೇವಸ್ಥಾನ ಆದ ಕಾರಣ. ಹಾಗೆ ಮೊದಲಿರುವಂತಹ ಆದಾಯ ಆ ಕಾಲದಲ್ಲಿ ಅದು ಸಮಾಧಾನದಲ್ಲಿತ್ತು. ಹೌದು, ಮತ್ತೆ ಕ್ರಮೇಣ ಹೇಗೆ ನಮಗೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆದೆಯೋ ಹಾಗೆ ಅದು ಸಹ ಅಭಿವೃದ್ಧಿ ಆಗುತ್ತದಲ್ಲ. ಹಾಗೆ ಹಾಗಾಗಿ ಈಗಿನ ಪರಿಸ್ಥಿತಿಯಲ್ಲಿ ಕ್ಷೇತ್ರವು ಇಲ್ಲಿ ಸಿಗುವ ಆದಾಯ ಮಾತ್ರ ಅಲ್ಲ, ಹೊರಗಡೆ ಊರಲ್ಲಿ ಎಲ್ಲರ ಸಹಕಾರ ಅಂತ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಬ್ಬರು ಮನೆಗೂ ಒಂದು ಪೂಜೆಗೆ ಕರೀತಾರೆ, ಅಲ್ಲಿ ಯೋಗ್ಯವಾಗಿ ಕೊಡ್ತಾರೆ. ಹೌದು, ಆ ರೀತಿಯ ಇದರಿಂದ ಸಾಕಾಗುತ್ತೆ. ಮತ್ತು ಎಷ್ಟು ಸಿಕ್ಕಿದರೂ ನಮಗೆ ಸಮಾಧಾನ ಅಂತ ಹೇಳಿ ಇರುವುದಿಲ್ಲ ಕೆಲವೊಮ್ಮೆ. ಆದರೆ ನಾವು ಅದನ್ನು ಬಯಸುವುದಿಲ್ಲ, ಯಾಕೆಂದರೆ ಹೆಚ್ಚಿಗೆ ಬಂದ ಹಾಗೆ ನಮಗೆ ಹೆಚ್ಚಿಗೆ ಹೋಗುವುದು ಜಾಸ್ತಿ. ಹೌದು. ಹಾಗಾಗಿ ಅದು ಎಷ್ಟು ಬೇಕೋ ಅಷ್ಟು ದೇವರೇ ಕೊಟ್ಟಿದ್ದಾರೆ ಅಂತೇಳಿ ತಿಳ್ಕೊಂಡು ತಗೊಂಡು ಬರುವಂಥದ್ದು. ಈಗಿನ ಸಂದರ್ಭದಲ್ಲಿ ಸಾಕು, ಧಾರಾಳ ಅಂತ ಹೇಳಿ ನಾವು ಅಷ್ಟರಲ್ಲಿ ತೃಪ್ತಿ ಹೊಂದುವಂಥದ್ದು ಅಷ್ಟೇ. ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಯಾರೆಲ್ಲ ಇದ್ದೀರಿ? ಸಾಂಸಾರಿಕ ಜೀವನ ಅಂತ ಹೇಳುವಾಗ ಇಲ್ಲಿಗೆ ಬರುವಾಗ ನಾನು ಒಬ್ಬನೇ ಬಂದದ್ದು. ಹೌದು. ಅದಾದ ನಂತರ 2016 ಜನವರಿ 4ಕ್ಕೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂಥ ದಿವಸ. ಹೌದು, ಕಾರ್ಕಳ ಮೂಡುಬಿದ್ರೆ ಹೇಳುವಂಥಲ್ಲಿಂದ ಯಶೋಧ ಹೇಳುವಂಥವಳನ್ನು ನನ್ನ ಮದುವೆ ಆಗಿ, ಅದಾದ ನಂತರ 2017ರಲ್ಲಿ ಮಗನ ಜನನ. ಒಬ್ಬ ಹುಡುಗ ಇದ್ದಾನೆ. ಹೌದು, ಈಗ ಅವನಿಗೆ 6 ವರ್ಷ. ಹಾಗೆ ಹೌದು, ಶಾಲೆಗೆ ಹೋಗ್ತಾನೆ. ಇತ್ತೀಚಿನ ದಿವಸಗಳಲ್ಲಿ ಹೀಗೆ ಸಾಂಸಾರಿಕ ಜೀವನ ಅಂತ ಹೇಳಿದರೆ ನಾನು ಇಲ್ಲಿ ಬಂದ ನಂತರವೇ ಪಡೆದುಕೊಂಡದ್ದು. ಹೌದು. ಮತ್ತು ಈಗ ವೈದಿಕ ವೃತ್ತಿಯಲ್ಲಿ ಸಾಂಸಾರಿಕ ಜೀವನಕ್ಕೆ ಹೋಗಿ ತುಂಬ ಕಷ್ಟ ಅಂತ ಗೊತ್ತುಂಟು ಸಾಧಾರಣ ಎಲ್ಲರಿಗೂ. ಪೌರೋಹಿತ್ಯ ಮಾಡುವವರಿಗೆ ಕೊಡುವುದಿಲ್ಲ ಅಂತೇಳಿ. ಹಾಗೆ ಆ ಇದರಲ್ಲಿ ಇಲ್ಲಿಗೆ ಬಂದ ನಂತರವೇ ನನಗೆ ಎಲ್ಲದು ಸಿಕ್ಕಿದೆ ಅಂತಲೂ ಹೇಳ್ಬೋದು. ಹೌದು. ಮತ್ತು ಮೂಲ ಸಾಂಸಾರಿಕ ಜೀವನ ಅಂತ ಹೇಳಿದರೆ ತಂದೆ, ತಾಯಿ, ಅಕ್ಕ, ಅಣ್ಣ, ಹೀಗೆ ನಾವು 5 ಜನ ಒಂದು ಕುಟುಂಬದವರು, ಊರಿನಲ್ಲಿರುವಂಥ ಕುಟುಂಬ. ಹೌದು, ಇಲ್ಲಿ ನಾವು 3 ಜನ ಈಗ. ಹಾಗೆ ನಿಮಗೆ ದೇವಸ್ಥಾನದ ಬಗ್ಗೆ ಆದರೂ ಅಥವಾ ನಿಮ್ಮ ವೈಯಕ್ತಿಕ ಬಗ್ಗೆ ಆದರೂ ಏನಾದರೂ ಯೋಜನೆಗಳು ಉಂಟಾ? ಅಂದರೆ ಏನಾದರೂ ಕಲಿಯುವ ಮಕ್ಕಳಿಗೆ ನಿಮ್ಮ ಅದೇ ಪಾಂಡಿತ್ಯ ಹೇಳಿಕೊಡುವಂಥದ್ದು ಅಥವಾ ಹೌದು, ಯೋಜನೆಗಳು ಅಂತ ಹೇಳಿದರೆ ಒಂದು ಗುರಿ ಇಟ್ಟುಕೊಂಡು ಯಾವುದನ್ನು ನಾನು ಇಷ್ಟರವರೆಗೆ ಸಂಕಲ್ಪ ಮಾಡಲಿಲ್ಲ. ಮಾತ್ರ ಬಂದರೆ ಆಸೆ ಉಂಟು. ಯಾಕೆಂದರೆ ಕೆಲವಷ್ಟು ಜನ ಯೋಜನೆಗಳಂತ ಹೇಳಿ ಅಲ್ಲದೆ ಕೆಲವಷ್ಟು ದೇವಸ್ಥಾನಕ್ಕೆ ಹೋಗುವವರಿಗೆ ನಾನು ಹೇಳಿಕೊಟ್ಟಿದ್ದೇನೆ, ಇಲ್ಲಿ ಪಾಠ ಹೇಳಿಕೊಟ್ಟಿದ್ದೇನೆ. ಅಂದರೆ ವೇದ ಪಾಠ. ಕೆಲವರು ದೇವಸ್ಥಾನ ಮಾಡಬೇಕು ಅಂತ ಹೇಳುವವರು ಯಾರಾದರೂ ಬಂದರೆ ಅಂದರೆ ಸ್ವಲ್ಪ ಸಮಯ ಇಲ್ಲಿ ನಿಂತು ಹೋಗ್ತಾರೆ. ಹೌದು, ಅವರಿಗೆ ಒಂದು ಅಭ್ಯಾಸ ಆಗಲಿಕ್ಕೆ ಬೇಕಾಗಿ ದೇವಸ್ಥಾನದ ಬಗ್ಗೆಯೂ ಅಥವಾ ಆ ಸಮಯ ಇರುವಾಗ 1-2 ಮಂತ್ರಗಳನ್ನು ಕಲಿತುಕೊಂಡು ನನ್ನ ಜೀವನಕ್ಕೆ ಬೇಕು ಅಂತೇಳಿ. ಹೌದು, ವೇದ ಪಾಠ. ಹಾಗೆ ಒಂದು 4-5 ಜನರಿಗೆಲ್ಲ ಮಾಡಿದೆ ನಾನು ಬರುವಾಗ. ನನ್ನೊಟ್ಟಿಗೆ ನಿಂತುಕೊಂಡು ನನಗೂ ಸ್ವಲ್ಪ ಸಹಾಯಕ್ಕೆ ಆಗ್ತದೆ, ಅಂದರೆ ಕೆಲಸ ಮಾಡಲಿಕ್ಕೆ ಇದಕ್ಕೆ ಅದು ಆಯಿತು. ಮತ್ತು ಅವರಿಗೂ ಒಂದು ಆಯಿತು ಅಂತ ಹೇಳಿ ಹಾಗೆ ಮಾಡಿಕೊಂಡು ಹೋದವರು ಇದ್ದಾರೆ. ವೇದ ಪಾಠ ಕಲಿಯುವಾಗ ಇಂತಿಷ್ಟು ಸಮಯ ಇಂತಿಷ್ಟು ಪ್ರಾಯ ಅಂತ? ಹೌದು, ಅಲ್ಲ, ಅದು ಈಗ ವೇದ ಪಾಠ ಶಾಲೆಗೆ ಹೋಗಬೇಕು ಅಂತ ಹೇಳಿದರೆ ಅದು ಈಗ ಈಗ ನಾವು ಶಾಲೆಯಲ್ಲಿ ಸಬ್ಜೆಕ್ಟ್ ಇಟ್ಟ ಹಾಗೆ 1ನೇ ಕ್ಲಾಸು 2ನೇ ಕ್ಲಾಸು ಹೀಗೆ ಇರುವಾಗೆ ಅದು ತುಂಬ ವರ್ಷಗಳು ಬೇಕಾಗುತ್ತದೆ ಎಲ್ಲವನ್ನೂ ಮುಗಿಸಬೇಕಿದ್ರೆ. ಒಂದೊಂದು ಹಂತ ಅಂತೇಳಿ ಇರ್ತದೆ, ಒಂದೊಂದು ಪ್ರಯೋಗಗಳು, ಒಂದೊಂದು ವೇದ ಮಂತ್ರಗಳು. ಹೀಗೆ
ಅಷ್ಟನ್ನೇ ಕಲಿತು ಬರೋರು ಇದ್ದಾರೆ. ಯಾಕಂತ ಹೇಳಿದ್ರೆ ಆರಂಭಕ್ಕೆ ಈಗ ಒಂದು ದೇವಸ್ಥಾನ ಪೂಜೆಯನ್ನು ಮಾಡಿಕೊಂಡಿರ್ಲಿಕ್ಕೆ ಇಂತಿಷ್ಟು ಮಂತ್ರಗಳು ಸಾಕು ಅಂತ ಹೇಳಿ ಕೆಲವರು ತಿಳ್ಕೊಂಡು ಬರ್ತಾರೆ. ಆದರೆ ತುಂಬ ಅಧ್ಯಯನ ಮಾಡಿ ಬಂದರೆ ನಾವು ಪೌರೋಹಿತ್ಯ ಹೇಳುವಂಥದ್ದನ್ನು ಮಾಡ್ಬೋದು. ಯಾಕೆಂದರೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು, ವೈದಿಕ ಕಾರ್ಯಕ್ರಮಗಳನ್ನು ಅದೆಲ್ಲವನ್ನು ಮಾಡಲಿಕ್ಕಾಗುತ್ತದೆ. ಅಷ್ಟು ಕೆಲವೇ ಕಲಿತುಕೊಂಡು ಬಂದರೆ ನಾವು ಮತ್ತೆ ಮುಂದೆ ಏನು ಅಂತ ಹೇಳಿದರೆ ಸಮಸ್ಯೆ ಅನುಭವ. ನಾವೀಗ ಒಂದು ಕ್ಷೇತ್ರದಲ್ಲಿ ಇರುವಾಗ ಏನೋ ಒಂದು ಪೂಜೆ ಬಂತು ಅಂತ ಹೇಳಿದರೆ ಅದು ಇನ್ನೊಬ್ಬರನ್ನ ನಾವು ಕರೆದು ಕೇಳಬೇಕು, ಅವರ ಮುಖಾಂತರ ಮಾಡಿಸ್ಬೇಕು, ನಮ್ಮ ಸ್ವಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮತ್ತೆ ಎಲ್ಲ ಸಮಯದಲ್ಲಿಯೂ ಹಾಗೆ ಅಧ್ಯಯನ ಮಾಡೋದು ಕಷ್ಟವೇ. ಯಾಕೆಂತ ಹೇಳಿದ್ರೆ ನಿಮಗೆ ಒಂದು ವಯಸ್ಸು ಮೀರಿದ ನಂತರ ಈ ಮಂತ್ರೋಚ್ಚಾರಣೆ ಮಾಡುವಂತಹದ್ದು ತುಂಬ ಕಷ್ಟ ಆಗುತ್ತದೆ. ಹೌದು, ಹಾಗಾಗಿ ಸಣ್ಣದಿರುವಾಗಲೇ ನಾವು ವೇದ ಪಾಠಶಾಲೆಗೆ ಹೋಗುವುದು. ಯಾಕೆಂತ ಹೇಳಿದ್ರೆ ಆ ಸಮಯ ನಮ್ಮ ನಾಲೆಗೆ ಹೇಳುವಂತಹದ್ದು ಹೇಗೆ ಮಗುಚುತ್ತದೆ. ಯಾಕೆಂದ್ರೆ ಮಂತ್ರ ಹೇಳುವಾಗ ಸ್ಪಷ್ಟತೆ ಅಂತ ಬೇಕಾಗುತ್ತದೆ. ಹೌದು, ಸ್ಪಷ್ಟತೆ ಇಲ್ಲದೆ ಹೋದ್ರೆ ಮಂತ್ರೋಚ್ಚಾರಣೆ ಆಗುವುದಿಲ್ಲ. ಮಂತ್ರೋಚ್ಚಾರಣೆ ಆಗದೆ ಹೋದ್ರೆ ನಾವು ಮಾಡುವುದರಲ್ಲಿ ಲೋಪ ಆಗುತ್ತದೆ. ಹಾಗಾಗಿ ಆ ಸಮಯದಲ್ಲಿಯೇ ವೇದ ಪಾಠಶಾಲೆಗೆ ಹೋಗುವಾಗ ಸರಿಯಾದ ರೀತಿಯಲ್ಲಿ ಅದು ಅಧ್ಯಯನ ಆಗುತ್ತದೆ. ಮತ್ತು ದೇವಸ್ಥಾನದ ಬಗ್ಗೆ ಮುಂದಿನ ಒಂದು ಗುರಿ ಅಂತ ಹೇಳಿದರೆ, ಇಷ್ಟು ವರ್ಷ ಆಗಿದೆ ನಾನು ಬಂದು, ಆದರೆ ಈ ದೇವಸ್ಥಾನದ ಒಂದು ಬ್ರಹ್ಮಕಲಶ ಅಂತ ಹೇಳೋದಿಲ್ಲ, ಒಂದು ಜೀವನದಲ್ಲಿ ಒಮ್ಮೆ ಏನಾದರೂ ಒಂದು ಪುಣ್ಯ ಕಾರ್ಯ ಕಾಣಬೇಕು ಅಂತ ಹೇಳೋದಿಲ್ಲ, ಆ ರೀತಿಯಲ್ಲಿ ಇದು ತುಂಬ ವರ್ಷದ ಹಿಂದೆ ಹೇಳಿದರೆ ಕೇಳಿದ ಹಾಗೆ 86, 87ನೇ ವರ್ಷದಲ್ಲಿ ಏನೋ ಬ್ರಹ್ಮಕಲಶ ಆಗಿದೆ ಅಂತ ಹೇಳ್ತಾ ಇದ್ರು. ಹಾಗೆ ಅದಾದ ನಂತರ ಬ್ರಹ್ಮಕಲಶ ಅಂತ ಹೇಳುವುದು ಯಾವುದೇ ಕಾರ್ಯಕ್ರಮ ಆಗಲಿಲ್ಲ. ಹೌದು, ನನ್ನ ಪ್ರಾಯವೇ ಬಂದ ಹಾಗೆ ಆಯ್ತದೆ. ಹಾಗೆ ಅದು ಆದಲ್ಲಿಗೆ ನಮ್ಮೊಂದು ಕೃತಾರ್ಥರು ಅಂತ ಹೇಳೋದಿಲ್ವ, ಆ ರೀತಿ ಆಗ್ಬೋದು ಅಂತ ನನ್ನ ಭಾವನೆ. ಇಷ್ಟು ವರ್ಷ ಮಾಡ್ತಾ ಇರುವಾಗ ನಮ್ಮ ದೇವಸ್ಥಾನವು ಒಂದು ಹೊಸದಾಗಿ ಆಗಿದೆ ಹೇಳುವಂತಹ ಒಂದು ನೆಮ್ಮದಿ ಆಗುತ್ತದೆ ನಮಗೆ. ಹೌದು, ಅದೊಂದು ಪುಣ್ಯ ಕಾರ್ಯ, ನಮಗೆ ಮಾತ್ರ ಅಲ್ಲ, ಊರವರಿಗೂ ಎಲ್ಲರಿಗೂ ಸಹ ಅದೊಂದು ಅದರಲ್ಲಿ ಭಾಗಿಯಾಗುವುದು ಅಂತೇಳಿ ಒಂದು ಪುಣ್ಯ ಕಾರ್ಯವೇ. ಹಾಗಾಗಿ ಅದೊಂದು ಆದರೆ ಆದಷ್ಟು ಬೇಗ ಅದೊಂದು ಆಗಬೇಕು ಅಂತೇಳಿ ಪ್ರತಿನಿತ್ಯವೂ ನಾವು ದೇವರಲ್ಲಿ ಪ್ರಾರ್ಥನೆ ಆದ್ವಿ. ಬೇರೆ ಯಾವ ಗುರಿ ಅಂತ ಹೇಳಿ ನಾನು ಕ್ಷೇತ್ರದ ಬಗ್ಗೆ ಹೇಳಿ, ಉತ್ತರ ಕನ್ನಡ ಅಂತ ಹೇಳ್ತೇವೆ ನಾವು. ಉತ್ತರ ಕನ್ನಡ ಅಂತ ಹೇಳಿದರೆ ಈಗ ಸಾಧಾರಣ ಮಂಗಳೂರು ಆ ಕಡೆ ಹೋದಾಗ ಉತ್ತರ ಕನ್ನಡ, ಉತ್ತರ ಕರ್ನಾಟಕ ಅಂತ ಹೇಳಿದರೆ ಮತ್ತು ವಿಸ್ತಾರ ಉಂಟು. ಅಲ್ಲಿಯ ಆರಾಧನೆಗೂ ಇಲ್ಲಿಯ ಆರಾಧನೆಗೂ ತುಂಬ ವ್ಯತ್ಯಾಸ ಉಂಟು. ಯಾಕೆಂತೇಳಿದರೆ ಇಲ್ಲಿ ಪರಶುರಾಮ ಕ್ಷೇತ್ರ ಅಂತ ಹೇಳ್ತೇವೆ ನಾವು. ಹೌದು, ಪರಶುರಾಮ ಸೃಷ್ಟಿ ಮಾಡಿರುವಂಥದ್ದು. ಹಾಗೆ ಇಲ್ಲಿ ಆರಾಧನೆಯೇ ಬೇರೆ, ಇಲ್ಲಿ ಶುದ್ಧಾಚಾರಗಳು ಜಾಸ್ತಿ ಇರ್ತದೆ ಒಂದು ಲೆಕ್ಕದಲ್ಲಿ. ಮತ್ತು ಇಲ್ಲಿಯ ಈ 3 ಹೊತ್ತು ಪೂಜೆ ಮಾಡುವಂತಹ ವಿಧಿಗಳು, ದೇವಸ್ಥಾನದಲ್ಲಿ ಮಾಡುವಂತಹ ಶಿಲ್ಪ ಪ್ರಕಾರವಾದಂತಹ ರಚನೆಗಳು, ಇದೆಲ್ಲವೂ ಸಹ ವ್ಯತ್ಯಾಸ. ನಮ್ಮಲ್ಲಿ ಅಲ್ಲಿ ಅಂತ ಹೇಳಿದರೆ ಹಾಗೆ ಅಷ್ಟೆಲ್ಲ ಈ ಆಧ್ಯಾತ್ಮಿಕವಾಗಿ ಆರಾಧನೆ ಇದ್ರೂ ಸಹ ಇಲ್ಲಿಯ ಆರಾಧನೆಗೆ ಬರೋದಿಲ್ಲ. ಅಲ್ಲಿ ನಮಗೆ ಗೋಕರ್ಣ ಸಂಪ್ರದಾಯ, ಈಗ ನಿಮಗೆ ಉದಾಹರಣೆ ಹೇಳಬೇಕಿದ್ರೆ ಗೋಕರ್ಣ ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ಮುಟ್ಟು ದರ್ಶನ ಅಂತೇಳಿ ಉಂಟು. ಹೇಳಿದರೆ ದೇವರನ್ನು ಮುಟ್ಟಿ ನಾವು ಕೈ ಮುಗಿದು ಬರ್ಬೋದು. ಗೋಕರ್ಣ ಕ್ಷೇತ್ರದಲ್ಲಿ ಹಾಗೆ ಇದು ಮಹಾಬಲೇಶ್ವರ ದೇವರು, ಮಹಾಗಣಪತಿ ದೇವರು, ಅವರನ್ನೆಲ್ಲರೂ ನಾವು ಶಿವಲಿಂಗವನ್ನೇ ಕೈಯಲ್ಲಿ ಮುಟ್ಲಿಕ್ಕೆ ಸಾಧ್ಯತೆ ಉಂಟು. ಹೌದು, ಮಾಡ್ಬೋದು. ಇಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಎಲ್ಲರೂ ಸಹ ಅದಕ್ಕಾದ ಒಂದು ನಿರ್ದಿಷ್ಟ ಹೌದು ಅರ್ಚಕ ಅಂತೇಳಿ ಇಟ್ಟು ಮತ್ತೆ ಎಲ್ಲರ ಪ್ರವೇಶ ಇರುವುದಿಲ್ಲ. ಹೇಳಿದ್ರೆ ಅದೇ ಹೇಳಿದ್ದು ಶುದ್ಧಾಚಾರದಲ್ಲಿ ಹೌದು ಹೆಚ್ಚಿಗೆ ಆಚರಣೆ ವ್ಯತ್ಯಾಸ ತುಂಬಾ ಉಂಟು. ತುಂಬಾ ಯಾವುದೋ ಉದ್ದೇಶಕ್ಕೆ ಹರಕೆ ಹೇಳಿ ಇರ್ತಾರೆ, ಅಂಥವರು ಇಲ್ಲಿ ಬಂದು ಹರಕೆ ತೀರಿಸುದು ಯಾವ ರೀತಿಯಲ್ಲಿ ನೀವು ಹರಕೆ ಹೇಳಿದ್ದೀರಿ ಅಂತ ನೀವು ಕೇಳುವಾಗ ಅದು ಭಕ್ತಿಯಿಂದ ಅಂತ ಹೇಳ್ತಾರಲ್ಲ, ಆಗ ಹರಕೆ ಫಲಿಸ್ತದ ಅಥವಾ ಯಾವ ರೀತಿಯಲ್ಲಿ ಅದು ಪರಿಣಾಮ ಬೀರ್ತದೆ? ಹೌದು, ಅದು ಫಲಿಸ್ತದೋ ಇಲ್ವೋ ಅಂತ ಹೇಳಿ ನಾವು ನೇರವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಹೇಗೆಂದರೆ ನಮಗೆ ಅದು ದೈವಜ್ಞರು ಚಿಂತನೆ ಮಾಡಿದರೆ ಗೊತ್ತಾಗಬೇಕಷ್ಟೇ. ಯಾಕೆಂತ ಹೇಳಿದ್ರೆ ಹೌದು, ನಮ್ಮ ಅನುಭವ ಅಂತ ಹೇಳಿದರೆ ನಿಜವಾಗಿ ಹೇಳಬೇಕಿದ್ರೆ ನಾವು ಅದನ್ನು ಬಾಯಿ ಬಿಟ್ಟು ಈ ರೀತಿಯಾದ ವಿಷಯಕ್ಕೆ ಅಂತೇಳಿ ಹೇಳಬೇಕು. ಹೌದು, ಹೇಳಬೇಕು. ಕೆಲವರಿಗೆ ಇರ್ತದೆ, ನಾನು ಮನಸ್ಸಿನಲ್ಲಿ ಹೇಳಿಕೊಳ್ತೇನೆ ಸಾಮಾಜಿಕವಾಗಿ, ಅಂದರೆ ಎಲ್ಲರ ಎದುರಿಗೆ ಅದನ್ನು ಹೇಳಿದರೆ ಏನೋ ಒಂದು ರೀತಿ ಹೆದರಿಕೆ ಅಂತ ಇರ್ತದೆ, ಅಥವಾ ಇನ್ನೊಬ್ಬರಿಗೆ ಗೊತ್ತಾಗ್ತದೆ ಅಂತ ಹೇಳಿ ಇರ್ತದೆ. ನಿಜವಾಗಿ ಅದಲ್ಲ. ನಾವು ಹೇಳ್ತೇವಲ್ಲ, ಡಾಕ್ಟರ್ ಹತ್ರ ಏನನ್ನು ಮುಚ್ಚಿಡಬಾರ್ದು ಅಂತೇಳಿ ಎಲ್ಲರೂ ಹೇಳಬೇಕು ಅಂತ. ಅದೇ ರೀತಿಯಾಗಿ ದೇವರ ಹತ್ರ ಮುಚ್ಚಿಡುವುದೇನುಂಟು? ಯಾಕೆಂದರೆ ಹಾಗಂತ ಒಂದು ವಿಷಯದಲ್ಲಿ ಮನಸ್ಸಲ್ಲಿ ಇಟ್ಟರು ದೇವರ ಪ್ರಾರ್ಥನೆಯೇ, ದೇವರಿಗೆ ಗೊತ್ತಿಲ್ಲದೆ ಇರುವ ವಿಷಯ ಇಲ್ಲ. ಎಲ್ಲದೂ ಸಹ ಈಗ ಅವ ಮನಸ್ಸಲ್ಲಿ ಇಟ್ಟುಕೊಂಡಿದ್ದಾನೆ, ಬಂದು ಹರಕೆ ತೀರಿಸಿದ ಅಂತ ಹೇಳಿ ದೇವರಿಗೆ ಗೊತ್ತಾಗ್ಬೋದು. ಆದರೆ ಪ್ರಾರ್ಥನೆ ಮಾಡಬೇಕು, ಈ ಪ್ರಾರ್ಥನೆ ಅಂತ ಹೇಳುವಂತಹ ವಿಷಯಕ್ಕೆ ನಾವು ಬಾಯಿ ಬಿಟ್ಟು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ನಮಗೆ ಗುರುಗಳೆಲ್ಲ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಈ ಕೊರೋನಾ ಸಂದರ್ಭಗಳಲ್ಲೆಲ್ಲ ತುಂಬ ಹೇಳಿದ್ದಾರೆ, ನಾವು ಏನು
ಮೌನವಾಗಿರುವಂಥದ್ದಲ್ಲ, ಆದಷ್ಟು ಬಾಯಿ ಬಿಟ್ಟು ಆ ದೇವರಲ್ಲಿ ಓ ದೇವರೇ ನೀನು ಕೊಡು ಅಂತ ಹೇಳಿ ಕೇಳುವಂಥ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಹೇಳ್ತಾರೆ. ಆದಷ್ಟು ಭಕ್ತರಲ್ಲಿ ಕೇಳಿಕೊಳ್ಳುವುದಷ್ಟೇ. ನಾನು ಬಂದಂಥವರು ಯಾವ ವಿಷಯಕ್ಕೆ ಅಂತೇಳಿ ಹರಕೆ ಅಂತ ಹೇಳಿ ಇಟ್ಟುಕೊಂಡಿದ್ದಾವಾಗ ಅದನ್ನು ದಯವಿಟ್ಟು ಬಂದಾಗ ನಾವು ಪ್ರಾರ್ಥನೆ ಮಾಡಬೇಕಿದೆ, ಇಂಥ ವಿಷಯಕ್ಕಾಗಿ ನಾವು ಹೀಗೆ ಹೇಳಿದ್ದೇವೆ, ಹಾಗಾಗಿ ಅದನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳುವುದು ತುಂಬ ಉತ್ತಮ. ಹೌದು, ಅಂದ್ರೆ ಹೇಳಿದ ಹರಕೆಗೆ ಫಲ ಫಲ ಸಿಗಬೇಕು ಸಿಗಬೇಕು ಅದೇ ಅಂತ ಹರಕೆ ಹೌದು. ಹೆಸರು ಹೇಳಿ ಏಕೆಂತ ಹರಕೆ ಹೇಳಿದ್ರೆ ಮುಗಿಸ್ಬೇಕು. ನಾವೊಂದು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಇಂಥ ವಿಷಯಕ್ಕೆ ಅವರು ಹೇಳಿಕೊಂಡಿದ್ದಾರೆ, ಹಾಗಾಗಿ ಇವತ್ತು ಬಂದು ಅಲ್ಲಿ ಸೇವೆ ಮಾಡಿದ್ದಾರೆ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ. ಯಾಕೆಂದ್ರೆ ದೇವರಿಗೂ ಭಕ್ತರಿಗೂ ಮಧ್ಯದಲ್ಲಿ ಒಂದು ಸಂಪರ್ಕ ಕಲ್ಪಿಸುವುದು ಅಂತ ಹೇಳೋದಿಲ್ವಾ, ಅದು ಪುರೋಹಿತರು ಅಂತ ಅಥವಾ ದೇವಸ್ಥಾನದ ಅರ್ಚಕರು ಅಂತ ಹೇಳ್ತಾರೆ. ಹಾಗಾಗಿ ಅವರ ಮುಖಾಂತರ ಒಂದು ಪ್ರಾರ್ಥನೆ ಮಾಡಿದವಾಗ ಅದು ಅಲ್ಲಿಗೆ ಸಲ್ಲಲ್ಪಡುತ್ತೆ ಹೇಳುವ ನಮ್ಮ ನಂಬಿಕೆ ಅಲ್ವಾ. ಹೌದು, ಅದಕ್ಕಾಗಿ ಆದಷ್ಟು ಅದು ಹೇಳುವುದು ಒಳ್ಳೆಯದು. ಭಕ್ತರಿಗೆ ಅದೊಂದು ನಿಮ್ಮ ಮೂಲಕ ಅಲ್ಲ. ಖಂಡಿತ ಖಂಡಿತ. ಯಾರಾದರೂ ಹಾಗಿರುವಂಥ ಒಂದು ಮನಸ್ಸಲ್ಲಿ ಒಂದು ಚಂಚಲ ಇರ್ಬೋದು ಕೆಲವರಿಗೆ, ಹೇಳಬೇಕೋ ಬೇಡವೋ ಹೇಳಬೇಕು. ಕೆಲವರು ಮಾನಸಿಕವಾಗಿ ಕೆಲವೊಂದಷ್ಟು ವಿಷಯ ಇಟ್ಟುಕೊಂಡಿರುವವರು ಇರ್ತಾರೆ. ಅದನ್ನು ಹೇಳಿದರೆ ಭಟ್ರಿಗೂ ಗೊತ್ತಾಗಿ ಬಿಡ್ತದೆ, ಇನ್ನೇನು ಹೇಳ್ತಾರೋ ಏನೋ, ಅಥವಾ ಬೇರೆಯವರಿಗಾರು ಹೇಳಿಬಿಡ್ತಾರೇನೋ, ಈ ರೀತಿ ಒಂದು ಮನಸ್ಸಲ್ಲಿ ಇರ್ಬೋದು. ಖಂಡಿತ ಅದು ಯಾವುದನ್ನು ಇಟ್ಕೊಳ್ಬಾರ್ದು. ಯಾಕಂತ ಹೇಳಿದರೆ ದೇವರಲ್ಲಿ ಹೇಳುವುದು ಅಂತ ನಾವು ಭಾವಿಸಿಕೊಂಡು ಹೇಳುವಂಥದ್ದು. ಈಗ ನಮಗೆ ಸಹ ಯಾರೇ ಆಗಲಿ, ನಮಗೆ ಆಗದೇ ಇರುವವರು ಬಂದರೂ ನಾವು ಅಲ್ಲಿ ಕುಳಿತಾವಾಗ ಅವರು ಹೇಳಿದ್ದನ್ನು ನಾವು ಮಾಡುವುದು ನಮ್ಮ ವೃತ್ತಿ, ನಮ್ಮ ಕರ್ತವ್ಯವೇ. ಯಾವುದು ನಮಗೆ ವಿರೋಧಿಗಳೇ ಆಗಿರಲಿ ಬೇಕಿದ್ದರೆ ಅದು ಅಲ್ಲ. ನಾವು ಒಂದು ದೇವಸ್ಥಾನಕ್ಕೆ ಅಂತ ಪೂಜೆಗೆ ಅಂತ ಕುಳಿತುಕೊಂಡಿರುವಾಗ ಯಾರು ಬಂದರೂ ಒಂದೇ ಲೆಕ್ಕದಲ್ಲಿ ನಾವು ಒಂದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕಾಗ್ತದೆ. ಹೌದು, ಹಾಗಾಗಿ ಅದನ್ನು ಆದಷ್ಟು ಅವರು ಪ್ರಾರ್ಥನೆ ಮಾಡುವಾಗ ಹೇಳಿಕೊಳ್ಳುವುದು ತುಂಬ ಉತ್ತಮ. ಸಾಮಾನ್ಯವಾಗಿ ಇದು ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಬರುವಾಗ ಯಾವ ಯಾವ ನಿಯಮಗಳನ್ನು ಪಾಲಿಸಬೇಕು? ಉಡುಗೆಯಲ್ಲಿ ಆಗಲಿ ಅಥವಾ ನಡವಳಿಕೆಯಲ್ಲಿ ಆಗಲಿ ಅಥವಾ ಯಾವ ರೀತಿಯ ಒಂದು ನಿಯಮ? ಈಗಿನ ಕಾಲದಲ್ಲಿ ಹೇಳಬೇಕಿದ್ರೆ ಮೊದಲಾಗಿ ಅದನ್ನೇ ಸೂಚನೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ನಿಯಮ ಪಾಲನೆಗಳು ತುಂಬ ನಮ್ಮಲ್ಲಿ ಕಡಿಮೆಯಾಗಿದೆ. ಒಂದು ನಾವು ದೇವಸ್ಥಾನ ಒಳಗೆ ಹೋಗಬೇಕಿದ್ರೆ ಶರ್ಟ್ ತೆಗಿಬೇಕು ಅಂತ ಹೇಳಿದರೆ ಮುಖ ನೋಡುವವರು ಇರ್ತಾರೆ. ಇಲ್ಲಿ ಶರ್ಟ್ ತೆಗಿಬೇಕಾ, ಹಾಗಿದ್ರೆ ನಾನು ಹೊರಗೆ ನಿಲ್ತೇನೆ, ಹಾಗೆ ಹೇಳುವವರು ಇರ್ತಾರೆ. ಮತ್ತು ಎಲ್ಲ ದೃಷ್ಟಿಯಲ್ಲಿಯೂ ಬಂದಿದೆ, ಪ್ಯಾಂಟು ಶರ್ಟುಗಳು ಹಾಕಿಕೊಂಡು ಹೋಗುವಂಥದ್ದು. ಈಗ ನಾವೊಂದು ಪೇಟೆಗೆ ಹೋಗುವಾಗ ದೇವಸ್ಥಾನಕ್ಕೆ ಹೋಗುವುದು ಅಂತೇಳಿ ಅಭ್ಯಾಸ ಆಗಿ ಹೋಗಿದೆ ಈಗ. ಆದರೆ ನಿಜವಾಗಿ ಒಂದು ಭಕ್ತಿಯಿಂದ ಬರುವಾದರೆ ಅವರು ಅವರದೇ ಆದಂತಹ ಒಂದು ಹುಡುಗಿ ದೇವಸ್ಥಾನಕ್ಕೆ ಬರುವಾಗ ಯಾವ ರೀತಿಯಾಗಿ ಇರಬೇಕು, ಒಂದು ವೇಷ್ಟಿಯನ್ನು ಉಟ್ಟು ಅಥವಾ ಈಗ ದೇವಸ್ಥಾನಕ್ಕೆ ಒಳಗೆ ಹೋಗುವಾಗ ಕೆಲವು ದೇವಸ್ಥಾನಗಳಲ್ಲಿ ಅಂಗಿ ತೆಗೆದು ಹೋಗಬೇಕು ಅಂತ ಹೇಳಿಯೇ ಇರ್ತದೆ, ಅನಿವಾರ್ಯವಾಗಿ ತೆಗಿತಾರೆ. ಇಲ್ಲದೇ ಹೋದರೂ ಸಹ ನಾವು ಆ ದೇವಸ್ಥಾನಕ್ಕೆ ಹೋಗುವಾಗ ಅಂಗಿ ಬನಿಯನ್ನು ತೆಗೆದು ಹೋದರೆ ಅದರಲ್ಲಿ ನಮಗೆ ಆ ದೇವಸ್ಥಾನದಲ್ಲಿರುವಂತಹ ಯಾವ ಪಾಸಿಟಿವ್ ಎನರ್ಜಿ ಅಂತ ಹೇಳೋದಿಲ್ವ, ಅಂತಹ ಶಕ್ತಿಗಳು ನಮ್ಮ ಶರೀರಕ್ಕೆ ಬರುವಂತಹದ್ದು ಅಂಗಿ ತೆಗೆದವಾಗ ಅಂತ ಹೇಳಿ ಕೆಲವರು ಹೇಳ್ತಾರೆ. ಹೌದು, ವೈಜ್ಞಾನಿಕವಾಗಿಯೂ ಅಂತಹ ಗುಣಗಳು ಉಂಟು ಅಂತೇಳಿ. ಯಾಕೆಂದರೆ ಕ್ಷೇತ್ರ, ಒಂದು ದೇವಸ್ಥಾನ ಅಥವಾ ಒಂದು ತುಳಸಿ ಗಿಡ ಇರುವಂತಹ ಜಾಗ ಅಥವಾ ಒಂದು ತೆಂಗಿನ ಮರ ಇರುವಂತಹ ಜಾಗ, ಇದರಲ್ಲೆಲ್ಲವೂ ಸಹ ಎನರ್ಜಿ ಹೇಳುವಂಥದ್ದು ಇರ್ತದಂತೆ. ಅದು ನಮಗೆ ಕಾಣುವಂಥದ್ದಲ್ಲ, ಅದು ನಮ್ಮ ಶರೀರಕ್ಕೆ ಬರ್ತದೆ. ಅದು ಹೌದು, ಒಂದು ಕ್ಷೇತ್ರಕ್ಕೆ ಹೌದೌದು, ಆ ದೇವಸ್ಥಾನಕ್ಕೆ ಒಳಗೆ ಹೋಗುವಾಗ ಅದರ ಆ ಸುತ್ತು ಗೋಪುರದ ಸುತ್ತ ನಾವು ಪ್ರದಕ್ಷಿಣೆ ಹಾಕ್ತೇವೆ, ದೇವರ ಸಮೀಪಕ್ಕೆ ಹೋಗ್ತೇವೆ. ಹಾಗೆ ದೇವರಿಂದ ಬರುವಂತಹ ಶಕ್ತಿ ಏನುಂಟು ಅದು ನಮಗೆ ಸಾಮೂಹಿಕವಾಗಿ ಬರ್ತದೆ, ಅದು ಸಾಧಾರಣವಾಗಿ ನಮಗೆ ಸೇರಬೇಕಾದ್ದು. ಅದು ನಾವು ಏನು ತುಂಬ ಸೆಕೆ ಆಗುವಾಗಲೂ ಸಹ ಅಂಗಿ ಹಾಕಿ ಕೂತ್ಕೊಳ್ತೇವೆ, ಮತ್ತೆ ಊಟ ಆದ ನಂತರ ಅಂಗಿ ತೆಗಿತೇವೆ, ಹಾಗೆ ಹೇಳೋದಿಲ್ಲ. ಆ ರೀತಿಯಾಗಿದೆ ಈಗಿನ ಅನುಕೂಲ. ನಿಜವಾಗಿ ಈಗ ಸ್ತ್ರೀಯರಾದರೆ ಸೀರೆಯನ್ನು ಉಟ್ಟು ಬರುವಂಥದ್ದು, ಗಂಡಸರಾದರೆ ವೇಷ್ಟಿಯನ್ನು ಉಟ್ಟುಕೊಂಡು ಶಾಲು ಹಾಕಿ ಬರುವಂಥದ್ದು, ಇದು ಉತ್ತಮ. ಭಕ್ತಿಯಿಂದ ದೇವಸ್ಥಾನಕ್ಕೆ ಅಂತ ಬರುವಾಗ ನಾವು ಒಂದನೇ ನಮ್ಮ ಮನಸ್ಸಿನಲ್ಲಿ ನಾವು ದೇವರ ಸಮ್ಮುಖದಲ್ಲಿದ್ದೇವೆ ಹೇಳುವಂಥದ್ದು ಇರಬೇಕು. ಕೆಲವರು ತುಂಬ ಜನ ಬರ್ತಾರೆ, ಬಂದ ನಂತರ ಇಲ್ಲಿ ಅವರದೇ ಕಥೆಯಲ್ಲಿ ಇರ್ತಾರೆ. ಹೇಳಿದರೆ ಅವರು ಏನೋ ಒಂದು ಬೇರೆ ವಿಷಯ ತೆಗೆದುಕೊಂಡು ದೊಡ್ಡಕ್ಕೆ ಮಾತಾಡಿಕೊಂಡೆಲ್ಲ ಇರ್ತಾರೆ. ಹಾಗೆ ಎಲ್ಲ ಕ್ಷೇತ್ರಗಳು ನಾವು ಮೌನ ಪಾಲಿಸಿ ಅಂತೇಳಿ ಬರೆದಿಡ್ತಾರೆ, ಆದರೆ ಇಡುವುದು ಮಾತ್ರ ಆಗಿರ್ತದೆ ಅಂತೇಳಿ ಕೆಲವು ಪಾಲಿಸುವುದಿಲ್ಲ. ಹಾಗೆ ಆದಷ್ಟು ಮೌನದಿಂದ ಇದ್ದು, ಯಾಕೆಂತ ಹೇಳಿದರೆ ನಾವು ಆ ದೇವರ ಅನುಗ್ರಹ ಪಡೆದುಕೊಳ್ಬೇಕಿದ್ರೆ ಆ ಮೌನ ಪಾಲಿಸಿದರೆ ಮಾತ್ರ. ನಮ್ಮ ವಿಷಯ ಬೇರೆ ಎಲ್ಲಿಯೋ ಇದ್ದರೆ ನಾವು ಕುಳಿತಲ್ಲಿ ಎಲ್ಲಿಯೋ ಆಲೋಚನೆ ಮಾಡಿಕೊಂಡಿರ್ತೇವೆ. ಆ ಆಲೋಚನೆಗಳೆಲ್ಲ ಬಂದವಾಗ ನಮಗೆ ದೇವಸ್ಥಾನದ ಒಂದು ಪರಿಸರದ ಯಾವ ರೀತಿ ಉಂಟು ಆ ಪ್ರಾಮುಖ್ಯತೆ ಇದೆಲ್ಲ ಹೋಗ್ತದೆ ಅಂತ ಹೇಳ್ಬೋದು. ಹೌದು, ಸಾಮಾನ್ಯ ಜನರಿಗೆ ಉಪಯೋಗ ಆಗುವಂತಹ ಯಾವುದಾದ್ರೂ ಅಂದ್ರೆ ಸಡನ್ ಆಗಿ ಹೇಳಿಕೊಡುವಂತಹ ಮಂತ್ರ ಶ್ಲೋಕ ಏನಾದರೂ ಇದೆಯಾ ನಿಮ್ಮ? ಅಂದ್ರೆ ಏನಾದರೂ ಟೆನ್ಷನ್ ಆದಾಗ ಆ ಫೀಲಿಂಗ್ ಅಲ್ಲಿ ಏನಾದರೂ ಮಾಡಿಕೊಳ್ಳುವಂತ ಇರ್ತಾರಲ್ಲ ಅವರಿಗೆ, ಸಾಮಾನ್ಯ ಜನರಿಗೆ ಹೇಳುವಂಥದ್ದು ಅಂತ ಹೇಳಿದರೆ
ಕೆಲವಷ್ಟು ಉಪದೇಶ ಇಲ್ಲದೆ ಯಾವುದನ್ನು ಹೇಳಬಾರ್ದು ಅಂತ ಹೇಳಿಯೂ ನಮಗಿರ್ತದೆ. ಹೌದು, ದೇವರ ಮಂತ್ರಗಳು ಹೇಳುವಂಥದ್ದು ಒಂದು ಗುರುಮುಖೇನ ನಾವು ಪಡೆದುಕೊಳ್ಳಬೇಕು ಅಂತ ಹೇಳಿ ಇರ್ತದೆ. ಹೌದು, ಮತ್ತು ಸಾಮಾನ್ಯ ಜನರಿಗೆ ಅನುಕೂಲವಾಗುವಂತಹ ಶ್ಲೋಕಾದಿಗಳನ್ನು ಹೇಳ್ಬೋದು ಅಂತ ಹೇಳ್ಬೋದು ನಾವು. ಹೌದು, ಈಗ ದೇವರ ಶ್ಲೋಕಗಳು ಕೆಲವು ಈಗಿನ ಇತ್ತೀಚಿನ ಕೆಲವು ಶಾಲೆಗಳಲ್ಲೆಲ್ಲ ಹೇಳಿಕೊಡ್ತಾರೆ, ಹಾಗಿರುವ ಶ್ಲೋಕಗಳು ಇರ್ತದೆ. ಮತ್ತು ನಾಮ ಜಪವನ್ನು ಮಾಡಲಿಕ್ಕೆ ಸಾಧ್ಯತೆ ಉಂಟು. ಈಗ ನಾವು ಯಾವ ಕ್ಷೇತ್ರಕ್ಕೆ ಹೋಗ್ತೇವೆ, ಶಿವಕ್ಷೇತ್ರಕ್ಕೆ ಹೋದರೆ ಓಂ ನಮಃ ಶಿವಾಯ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಹಾಗೆ ಈಗ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದರೆ ಸುಬ್ರಹ್ಮಣ್ಯಾಯ ನಮಃ ಅಂತ ಹೇಳಿ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡಿದರೆ ಖಂಡಿತ ಅದರಲ್ಲಿಯೂ ಸಹ ಶಕ್ತಿ ಇರ್ತದೆ. ಹಾಗೆಂದರೆ ಈಗ ಕೆಲವಷ್ಟು ಮೂಲ ಮಂತ್ರಗಳು ಅಥವಾ ವೇದ ಮಂತ್ರಗಳು ಇರುವುದಿದ್ರೆ ಅದನ್ನು ನಾವು ಗುರುಮುಖೇನ ಪಡೆದುಕೊಳ್ಬೇಕಾಗ್ತದೆ, ಅದರ ಒಂದು ಮಹತ್ವವನ್ನು ತಿಳಿದುಕೊಳ್ಬೇಕಾಗ್ತದೆ. ಹಾಗೆ ಎಲ್ಲರೂ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಶ್ಲೋಕಾದಿಗಳನ್ನು ನಾವು ಪಠಿಸ್ಬೋದು, ಪ್ರಾರ್ಥನೆ ಮಾಡ್ಬೋದು. ಹಾಗೆ ಕೆಲವು ಕ್ಷೇತ್ರಗಳಲ್ಲಿ ನಾವು ಅದರ ಶ್ಲೋಕವನ್ನು ಬರೆದಿಡ್ತಾರೆ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತ ಹೇಳಿ. ಈಗ ನಮ್ಮ ದೇವಸ್ಥಾನದಲ್ಲಿ ಹೌದು ಅದನ್ನು ನೋಡಿ ಈಗ ಕೆಲವಷ್ಟು ಕೂತ್ಕೊಂಡಿರುವಂಥ ಕಾಲದಲ್ಲಿ ಆ ಶ್ಲೋಕಗಳನ್ನು ಓದಿಯಾದರೂ ಅದಷ್ಟೊಂದು ಸ್ಮರಣೆ ಆಗ್ತದೆ ಅಂತ ಹೇಳಿ. ಈಗ ನಮ್ಮ ದೇವಸ್ಥಾನದಲ್ಲಿ ಆದರೂ ನಾವು ಸುಬ್ರಹ್ಮಣ್ಯ ದೇವರ ಶ್ಲೋಕವನ್ನಲ್ಲಿ ಬರೆದಿಟ್ಟಿದ್ದೇವೆ. ಹೇಗೆ ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯ ಮಯೂರ ವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಈ ಶ್ಲೋಕವನ್ನು ಸುಬ್ರಹ್ಮಣ್ಯ ದೇವರ ಶ್ಲೋಕ. ಹಾಗಾಗಿ ಅದನ್ನು ನಾವು ಯಾರೂ ಸಹ ಅದನ್ನು ಪಠಣೆ ಮಾಡ್ಬೋದು. ಹೌದು, ಶ್ಲೋಕವನ್ನು ಹೇಳಿ ಪ್ರಾರ್ಥಿಸಿಕೊಳ್ಬೋದು. ಮತ್ತು ಸಂಧ್ಯಾ ಸಮಯದಲ್ಲಿ ಹೇಳುವಂಥ ಒಂದು ಶ್ಲೋಕ ಅಂತ ಇರ್ತಾರಲ್ಲ, ಹೌದು, ಅದು ಪ್ರತಿಯೊಬ್ಬರ ಮನೆಯಲ್ಲೆಲ್ಲ ಆಚರಣೆ ಮಾಡುವ ಹಾಗೆ ಶ್ಲೋಕಾದಿಗಳು ಇರ್ತದೆ. ಇಂತಹ ದೇವರಂತೆಲ್ಲ ಸಾಯಂಕಾಲದ ಹೊತ್ತು, ಮಧ್ಯಾಹ್ನದ ಹೊತ್ತು, ಪ್ರಾತಃ ಕಾಲ ಹೊತ್ತು, ಈ 3 ಹೊತ್ತಲ್ಲಿಯೂ ಬೇರೆ ಬೇರೆ ರೀತಿಯ ಶ್ಲೋಕಗಳನ್ನು ನಾವು ಹೇಳಿ ದೇವರ ಪೂಜೆ ಮಾಡುವುದು. ಎಲ್ಲ ಕಡೆಯಲ್ಲಿಯೂ ಈಗ ಇರುವುದಿಲ್ಲ. ಮೊದಲೆಂದರೆ ಸಾಯಂಕಾಲದ ಹೊತ್ತು, ಮುಸ್ಸಂಜೆ ಹೊತ್ತು ಅಂತೇಳಿ ಆ ಸಮಯದಲ್ಲಿ ದೇವರಿಗೆ ದೀಪ ಇಟ್ಟು ಪ್ರಾರ್ಥನೆ ಮಾಡುವಂಥದ್ದು ಅದು ಅನೇಕ ಇರ್ತದೆ. ಈಗ ನಮ್ಮ ಪೌರೋಹಿತ್ಯಗಳಲ್ಲಿ ವೈದಿಕ ಪರಂಪರೆಯಲ್ಲೆಲ್ಲ ಹೇಗಿರ್ತದೆ ಅಂತ ಹೇಳಿದ್ರೆ ನಾವು ಸಾಯಂಕಾಲ 3 ಹೊತ್ತು ಸಹ ಅರ್ಘ್ಯಪಾದಾದಿಗಳನ್ನು ಕೊಡಬೇಕು ಅಂತ ಲೆಕ್ಕ. ಭಾಸ್ಕರ ದೇವ ಅಂದರೆ ಸೂರ್ಯ ನಮಸ್ಕಾರ. ಹೌದು, ಸೂರ್ಯ ದೇವರಿಗೆ ಪ್ರಾತಃ ಕಾಲ ಎದ್ದ ಕೂಡಲೇ ನಿತ್ಯ ವಿಧಿಗಳನ್ನು ಮಾಡಬೇಕು, ಮಧ್ಯಾಹ್ನ ಕಾಲದಲ್ಲಿ ಮಾಡಬೇಕು, ಸಂಧ್ಯಾ ವಂದನೆ ಅಂತ ಹೇಳಿ 3 ಹೊತ್ತಿಗೂ ಆ ವಂದನೆ ಮಾಡಬೇಕು ಅಂತ ಶಾಸ್ತ್ರ ಇರ್ತದೆ. ಹೌದು, ಹಾಗೆ ಮಾಡಬೇಕಾಗ್ತದೆ. ಸಾಮಾನ್ಯ ಜನರೆಲ್ಲ ಹೀಗೆ ದೀಪ ಇಟ್ಟು ಪ್ರಾರ್ಥನೆ ಮಾಡುವಂಥದ್ದು ನಮಗೆ ಒಂದು ದೇವರಿಗೂ ನಮಗೂ ಮಧ್ಯ ಸಂಪರ್ಕ ಅಂತ ಹೇಳಿದರೆ ದೀಪ ಅಂತ ಹೇಳಿ ಹೇಳ್ತೇವೆ. ಹಾಗೆ ಆ ಪ್ರತಿಯೊಂದಕ್ಕೂ ಆ ದೀಪದ ಮುಖಾಂತರವಾಗಿ ಪ್ರಾರ್ಥನೆ ಮಾಡಿಕೊಳ್ಳಬಹುದು. ಅರ್ಚಕ ವೃತ್ತಿ ನಿಮಗೆ ಸಮಾಧಾನ ತಂದಿದೆ? ಖಂಡಿತ, ನಾನು ಆ ವೃತ್ತಿಯೂ ಆದ ಕಾರಣ ಅದನ್ನು ಹೇಳ್ತೇನೆ ಅಂತ ಹೇಳಿ ಅಲ್ಲ, ಅರ್ಚಕ ವೃತ್ತಿ ಶ್ರೇಷ್ಠತೆಯನ್ನು ಕಾಣಿಸ್ತದೆ ಒಂದು. ಮತ್ತು ಇಲ್ಲಿ ಈ ಕ್ಷೇತ್ರ ಈ ಜಾಗಕ್ಕೆ ಬಂದ ನಂತರ ಆ ಅರ್ಚಕ ವೃತ್ತಿಗೆ ನನಗೆ ಒಳ್ಳೆಯ ಮಹತ್ವವನ್ನು ಕೊಟ್ಟಿದೆ, ಬೆಲೆ ಕೊಟ್ಟಿದೆ. ಹಾಗಾದ ಕಾರಣ ಅದರಲ್ಲಿರುವಂಥ ಸಂತೋಷ ನನಗೆ ಬೇರೆ ಯಾವುದರಲ್ಲೂ ಇಲ್ಲ. ಹಾಗಂತ ವೃತ್ತಿ ಅಂತ ಹೇಳಿದರೆ ನಮಗೆ ಮನೆಯಲ್ಲಿ ಕೃಷಿ ವೃತ್ತಿ ಇದೆ, ಕೃಷಿಗಳನ್ನು ಮಾಡ್ತೇವೆ. ಅದಷ್ಟೇ ಪ್ರೋತ್ಸಾಹಿಸಿಕೊಂಡು ಈ ಅರ್ಚಕ ವೃತ್ತಿಯಲ್ಲಿ ತುಂಬ ನೆಮ್ಮದಿಯನ್ನು ಪಡೆದುಕೊಂಡಿದ್ದೇನೆ ನಾನು. ಹೌದು, ಯಾಕೆಂದರೆ ಈಗ 18 ವರ್ಷ ಆದರೂ ಈ ಅರ್ಚಕ ವೃತ್ತಿಯಲ್ಲಿ ಇದು ಸಾಕು ಇನ್ನು ಬೇಡ ಹೀಗೆ ಹೇಳುವಂಥದ್ದಲ್ಲ. ನನಗೆ ಇನ್ನು ಕಂಡುಕೊಂಡು ಹೇಳುವುದಕ್ಕಿಂತಲೂ ಇನ್ನೂ ನಿರಂತರವಾಗಿ ನಾವು ಕೂಡುವಷ್ಟು ದಿವಸ ದೇವರನ್ನು ಪೂಜೆ ಮಾಡಿಕೊಂಡಿರುವ ಹೇಳುವ ಸ್ಥಿತಿಯಲ್ಲಿ ಆ ರೀತಿಯಲ್ಲಿ ಸಮಾಧಾನ ಅರ್ಚಕ ವೃತ್ತಿ ಅಂತ ಹೇಳಿದರೆ. ಕೆಲವು ಅರ್ಚಕ ವೃತ್ತಿ ಅಂತ ಹೇಳುವಾಗ ಅವನು ಪೂಜೆ ಮಾಡುವನ ಅಂತೇಳಿ ಹೀಗೆ ಕೇಳುವವರಿದ್ದಾರೆ. ಆದರೆ ಅರ್ಚಕ ವೃತ್ತಿಯ ಶ್ರೇಷ್ಠತೆ ಗೊತ್ತಿದ್ದವರಿಗೆ ಅವರು ಅದರಲ್ಲಿ ಸಮಾಧಾನ ಹೊಂದುತ್ತಾರೆ. ಹಾಗೆ ನಮಗೆ ಅದರಲ್ಲಿ ತುಂಬ ಸಂತೋಷ ಇದೆ. ಈ ಮುಗು ದಿವಸದಲ್ಲಿ ನೀವು ಹಲವಾರು ಬದಲಾವಣೆಗಳನ್ನು ಕಂಡಿದ್ದೀರಲ್ಲ, ಅದರ ಬಗ್ಗೆ? ದೇವಸ್ಥಾನದ ಬದಲಾವಣೆಗಳು ಅಂತ ಹೇಳಿದರೆ ಮೊದಲೇ ಇರುವ ಹಾಗೆ ವ್ಯವಸ್ಥೆಗಳಲ್ಲಿ ಬದಲಾವಣೆಯಾಗಿದೆ, ಬರುವ ಭಕ್ತರಲ್ಲಿ ಬದಲಾವಣೆ ಉಂಟು. ಆದರೆ ಮೊದಲು ಯಾವುದೇ ವ್ಯವಸ್ಥೆ ಇಲ್ಲದ ಕಾರಣ ಬರುವ ಭಕ್ತರು ಅಷ್ಟೇ ಸಂಖ್ಯೆ ಕಡಿಮೆ ಇತ್ತು. ಹೌದು, ಕಡಿಮೆ ಇತ್ತು. ಮತ್ತು ಪ್ರತಿನಿತ್ಯ ಹೋದಾಗೆ ಹೆಚ್ಚೆಚ್ಚಿಗೆ ಜನವು ಬರ್ತಾರೆ. ಈಗ ಒಂದು ಯಾವುದಾದ್ರೂ ಒಂದು ಫಂಕ್ಷನ್ಗಳಾದರೆ ಅದಕ್ಕೆ ಒಳ್ಳೆಯ ಜನ ಸೇರ್ತಾರೆ. ಹೌದು, ಒಳ್ಳೆಯ ಸಹಕಾರ ಉಂಟು. ಮತ್ತು ನಿಜವಾಗಿ ಇದು 2 ಗ್ರಾಮ ಸೇರಿ ಒಂದು ಗ್ರಾಮ ದೇವಸ್ಥಾನ ಅಂತ ಉಂಟು ಅಂತ ಹೇಳ್ತಾರೆ. ಹಾಗಾಗಿ ತುಂಬ ಗ್ರಾಮದ ಭಕ್ತರಿದ್ದಾರೆ. ಹಾಗೆ ಅವರೆಲ್ಲರೂ ಸಹ ಬರ್ತಾರೆ. ಅದರಲ್ಲಿ ಬದಲಾವಣೆಯಾಗಿದೆ. ಮತ್ತು ಬೇರೆ ರೀತಿಯ ಬದಲಾವಣೆ ಅಂತ ಹೇಳಿದರೆ ನಮಗೆ ಪ್ರಕೃತಿ ಸಂಬಂಧವಾಗಿ ಮೂಲಭೂತ ಸೌಕರ್ಯಗಳು ತುಂಬ ಬದಲಾವಣೆ ಇದೆ. ಹಾಗಂತ ಇನ್ನೂ ಬದಲಾವಣೆಯ ಅವಕಾಶಗಳು ತುಂಬ ಉಂಟು, ಆಗಬೇಕಾದ್ದು ಇನ್ನೂ ಸಹ ಇದೆ. ಯಾಕಂತ ಹೇಳಿದರೆ ಇದು ಹೊಸದಾಗಿ ಆಗಬೇಕಾದ ಕಾರಣ, ದೇವಸ್ಥಾನ ಹೊಸದಾಗಿ ಇನ್ನು ಬ್ರಹ್ಮಕಲಶ ಪುನಃ ಪ್ರತಿಷ್ಠೆ ಎಲ್ಲ ಆಗುವ ಕಾರಣ
ಇನ್ನೂ ಬದಲಾವಣೆಗಳು ಸ್ವಲ್ಪ ಸಮಯದಲ್ಲಿ ಆಗ್ತದೆ ಹೇಳುವುದು ನಮ್ಮ ನಿರೀಕ್ಷೆ. ಆದಷ್ಟು ಅದ್ರ ಬೇಗ ಬಗ್ಗೆ ಆಗ್ತದೆ ಏನ್ ಅಂತ ಹೇಳಿ. ಹೇಳ್ತೀರಿ ನೀವು ಅಭಿವೃದ್ಧಿಯ ಬಗ್ಗೆ? ಖಂಡಿತ ಅಭಿವೃದ್ಧಿ ಬಗ್ಗೆ ಈಗಾಗಲೇ ಕೆಲವಷ್ಟು ಅಭಿವೃದ್ಧಿಯ ಇದು ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ಈಗ ದೇವಸ್ಥಾನದ ಕಟ್ಟಡಕ್ಕೆ ಬೇಕಾಗುವ ಮರಗಳನ್ನು ತಂದು ಅದನ್ನು ಆರಂಭ ಮಾಡಿದ್ದಾರೆ. ಹಾಗೆ ಮತ್ತು ಒಂದನೆಯ ನಮ್ಮ ಸಮಸ್ಯೆ ಹೇಳಿದರೆ ಈಗ ಯಾವುದೂ ಸಹ ಆದಾಯ ಇಲ್ಲದೆ ಆಗುವಂಥ ಕಾರ್ಯ ಅಲ್ಲ. ಅಷ್ಟು ದೊಡ್ಡ ಕಾರ್ಯ ಆಗಬೇಕಿದ್ರೆ ಊರವರು ಮಾತ್ರ ಅಲ್ಲದೆ ಪರ ಊರು ಎಲ್ಲರ ಒಂದು ದಾನಿಗಳ ಸಹಕಾರ ಸಹಾಯ ಅತಿ ಮುಖ್ಯ. ಹಾಗಾಗಿ ಅದರ ನಿರೀಕ್ಷೆಯಲ್ಲಿಯೂ ಕ್ಷೇತ್ರ ಇದೆ ಅಂತ ಹೇಳ್ಬೋದು. ಅದನ್ನು ನಾವು ಈಗ ಊರವ್ರ ಹತ್ರ ಎಲ್ಲ ಮಾತಾಡಿ ಹಾಗೆಲ್ಲ ಮಾಡ್ತಾ ಇದ್ದಾರೆ. ಹೌದು, ಕಲೆಕ್ಷನ್ ಮಾಡುವುದು ಅದರ ಮುಖಾಂತರ ಹಾಗೆ ಅಭಿವೃದ್ಧಿಗೆ ಹೊರಟಿದ್ದಾರೆ. ಕೆಲಸ ಕಾರ್ಯಗಳೆಲ್ಲ ಆರಂಭ ಆಗ್ತಾ ಉಂಟು. ಹೌದು, ಈ ಮುಖಾಂತರ ಕೇಳೋದು ಎಂತಂತ ಹೇಳಿದರೆ, ಇದನ್ನು ಕೇಳಿದವರು ಅದರ ಆದಷ್ಟು ಭಕ್ತರು ಏನಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಬಂದು ಅದರ ಒಂದು ಆರ್ಥಿಕವಾದಂತಹ ಯಾವ ಆದಾಯ ಬೇಕಾಗುತ್ತದೆ ಇದಕ್ಕೆ ಕಾರ್ಯಕ್ಕೆ ಬೇಕಾಗುವುದುಂಟು, ಆದಷ್ಟು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರಲ್ಲಿ ಧನ ಸಹಾಯ ಅದನ್ನು ಮಾಡಿದರೆ ಆದಷ್ಟು ಬೇಗ ಆ ಕಾರ್ಯ ಆಗ್ತದೆ ಹೇಳುವುದು ನಮ್ಮ ವಿಶ್ವಾಸ. ಬೇರೆ ಹೇಳಿದರೆ ಈ ಒಂದು ಗ್ರಾಮ ನಮ್ಮ ಜೀವನದಲ್ಲಿ ಹೊಸದಾಗಿ ಕಂಡಂತಹ ಜಾಗ. ಇನ್ನೊಂದು ವಿಷಯ ಅಂತ ಹೇಳಿದರೆ, ನಾನು ಈ ವೃತ್ತಿ ಜೀವನಕ್ಕೆ ಬಂದದ್ದು ಇಲ್ಲಿಗೆ ಮೊದಲು ಅಂತ ಹೇಳಿದರೆ, ಎಲ್ಲಿ ವಿದ್ಯಾಭ್ಯಾಸ ಮಾಡಿ ಮುಗಿಸಿ ಮೊದಲಾಗಿ ಎಲ್ಲಿ ಜಾಗ ಬೇರೆ ಬಿಟ್ಟಿದ್ದೇನೋ, ಮೊದಲ ಹೆಜ್ಜೆ ಇಟ್ಟಿದ್ದೇನೋ, ಹೌದು ಆ ಹೆಜ್ಜೆಯಲ್ಲಿ ಇನ್ನೂ ಇದ್ದೇನೆ ಅಂತೇಳಿ. ಅಂದರೆ ಆ ಹೆಜ್ಜೆ ಅಂತ ಹೇಳಿದರೆ ಕೆಲವು ಕಡೆಯಲ್ಲಿ ಎಲ್ಲ ಆಗುತ್ತದೆ. ಈಗ ನಾವು ಹೊರಗಿಂದ ಬಂದಾಗ ಯಾರೇ ಆದರೂ ಸಹ ಒಂದು ಸ್ವಲ್ಪ ವರ್ಷ ಇಲ್ಲಿ ಇರ್ತಾರೆ, ಮತ್ತೊಂದು ಸ್ವಲ್ಪ ವರ್ಷ ಬೇರೆ ಕಡೆಗೆ ಆಗುತ್ತದೆ. ಇಲ್ಲಿ ಏನೋ ಒಂದು ಸಮಸ್ಯೆ ಆಗ್ಬೋದು, ಅಥವಾ ಬೇಡ ನಾನು ಬೇರೆ ಕಡೆಗೆ ಹೋಗುವ, ಅದು ಇರ್ಬೋದು. ಹೆಚ್ಚು ಸಿಗುವಲ್ಲಿ ಹೋಗಬೇಕು ಅಂತೇಳಿ ಯಾರಿಗಾದರೂ ಇರ್ತದೆ, ಸ್ವಾಭಾವಿಕ, ಹಾಗೂ ಇರ್ಬೋದು. ಆದರೆ ನನಗೆ ಆ ರೀತಿಯಾದಂಥ ಒಂದು ಮನಸ್ಸು ಬರಲಿಲ್ವೋ ಏನೋ ಗೊತ್ತಿಲ್ಲ, ದೇವರದನ್ನು ಕರುಣಿಸಲಿಲ್ಲ. ಹೌದು, ಕಡಿಮೆಯಿಂದ ಇವತ್ತಿನ ಸ್ಥಿತಿಯವರೆಗೂ ಸಹ ಇದೇ ಜಾಗದಲ್ಲಿ ನಿಲ್ಲುವ ಒಂದು ಮನಸ್ಸುಂಟು ಅಂತೇಳಿ. ಹೌದು, ಮುಂದೆ ಕೂಡ ಸಹ ಸಾಧ್ಯ ಇರುವಷ್ಟು ದಿವಸ ನಮ್ಮ ಕೈಯಲ್ಲಿ ಆಗುವಂತಹ ಸೇವೆ ಮಾಡಿಕೊಂಡು ಈ ಊರಲ್ಲೇ ಇರಬೇಕು ಅಂತೇಳಿ ನನ್ನ ಆಸೆ. ಆದಷ್ಟು ಅಂದರೆ ಇಲ್ಲಿಯ ಜನರೊಟ್ಟಿಗೆ ಇದ್ದು ಈಗ ಅಭ್ಯಾಸ ಆಗಿದೆ, ಯಾಕೆಂದರೆ ಈಗ ತುಳು ಭಾಷೆಯಲ್ಲಿ ಸ್ವಲ್ಪ ಮಾತಾಡಲಿಕ್ಕೆ ಬರ್ತದೆ. ಹೌದು, ಇಲ್ಲಿಯ ಭಾಷೆ ಮಾತಾಡಲಿಕ್ಕೆ ತುಳುಟ್ಟೆ ಕೇಳಿನಾಗ ತುಳುಟ್ಟೆ ಪಣೋಡತೆ ಅವ ಮುಲ್ಪದ ಒಂಜಿ ಈ ಸಂಸ್ಕೃತಿ ಉಂಡತ, ಆ ಸಂಸ್ಕೃತಿ ಭಾರಿ ಪೊರ್ಲುಡು ಒಂಜಿ ನಡಪುಣಂಚಿನ ಸಂಸ್ಕೃತಿ ಬಕ್ಕ ಏನ ಮೂಳು ಬತ್ತದ ತುಳು ಕಲ್ತೊಂದುಪ್ಪನಾಗ ಮಾಂತ ಜೋಕುಲು ಬತ್ತದ ಏತ ಕನ್ನಡ ಪಾತೆರಡು ಪಂಡಲ ಅಕ್ಲ ಕನ್ನಡ ಪಾತೆರಡು ಜಾದು ಪಂಡ ತುಳುಟೆ ಐಕ್ಯ ಬಡದೆ ಕುಶಾಲ ಗಂಡ್ಲಂಚ ಇದು ತುಳುಟೆ ಪಾತೆರಡೆ ಕಲ್ಪೊಡು ಪಂಡದು ಏತ್ ಬೇಕ ಇಂಕ ಅಭ್ಯಾಸ ಆತ ಒಂಜಿ 2-3 ವರ್ಷ ಏನ ತುಳು ಪಾತೆರೆ ಕಲ್ತದೆ. ಬೊಕ್ಕ ಐಕಲ್ಲ ಒಂಜಿ ಮುಲ್ಪದ ಒಂಜಿ ಹಿರಿಯ ಅಜ್ಜರಿತಿರು ಆರ್ನ ಪುದರೆಂಚ ಕಿಟ್ಟ ಮೂಲೆ ಕಿಟ್ಟ ಮೂಲೆ ಅಮೆತ್ತೋಡು ಆರೆ ಪಲ ಮೂಳು ಬತ್ತದ 2 ಗೋಣೆ ಬತ್ತದ ಮೂಳು ಪಂತಿ ಅಂಚ ಕಂಡಡ ಹೊಡೆದು ಬುಕ್ಕ ಮೂಳು ಬತ್ತದ ಕುಳ್ಳದು ಪಾತೆರೊಂದು ಉಪ್ಪನೆ ಆರೆಗೆ ಕನ್ನಡ ಬರ್ಬೋದು. ಕನ್ನಡ ಬಂಡ ಇಂಕಲ್ನ ಹವ್ಯಕ ಭಾಷೆ ಕನ್ನಡ ಅಂಚ ಒಂತೆ ಐನ್ಲ ಪಾತೆರು ಬೇರೆ ಇಂದೆಲ್ಲ ಪಾತೆರು ಬೇರೆ ರಡ್ಡೆಲ್ಲ ಪಾತೆರದು ಇಂಕ್ಲೆಗ್ ಅಭ್ಯಾಸ ಹೊಂದಿತ್ತು ಅಂಚ ಸುರೂತ ಇಂಕ ತುಳು ಕಲ್ಪಾಯನ ಪಂಡ ಆರೆ ಏನು ಪಣೊಂದಿತ್ತೆ ಮಾಂತರಲ್ಲ ಇಂಕ ಕಲ್ಪಾಯನ ಗುರು ಆರೆ ಕಿಟ್ಟಜ್ಜೇರಿ ಅದ ಬರ್ಲುಡ ಪಾತೆರು ಒಂದಿತ್ತೇರು ಅಂಚ ತುಳು ಬೇಕ ಅಭ್ಯಾಸ ಆತಂಡ ತುಳು ಎಂಕ್ಲೆಲ್ಲ ಮೀರ್ಸುಲ್ಲೇಕ ಪಾತೆರೊಂದುಲ್ಲ ಅಂದ ಪಂಡ ಎಂಕ್ಲ ಗೊತ್ತಿತ್ತು ನೆಕ್ಲೆ ಇರ ತುಳು ಗೊತ್ತು ಜನರು ಅಂದಂದು ಅವು ಪೂರ ಒಂಜಿ ಅವ ಜಾಗದ ಮಹಿಮೆಂದ ಪಣ್ಣೊಳ್ಳಿ ಅಂದು ಆ ಭಾಷೆ ಆತು ಅಟ್ರಾಕ್ಷನ್ ಆಪುಂಡು ಪಂಡ್ ಪೂಜಾರ ಅಂಚ ತುಳು ಬಾರಿ ಬರ್ಲು ಭಾಷೆ ಅಂಚ ಅದು ಬೇಕ ಅಭ್ಯಾಸ ಎಲ್ಲ ಆತುಂಡು ತುಳುನಾಡು ಪಂಡ್ ಪೂಜಾರ ಐಕು ಬಡದು ತುಳುನಾಡದ ಒಂಜಿ ಮಹಿಮೆ ಎಲ್ಲ ಅಂಚನದ. ಇವತ್ತು ನಮ್ಮೊಂದಿಗಿದ್ದ ಅಂತಹ ಮುಗು ಸುಬ್ರಾಯ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಮಹಾಬಲೇಶ್ವರ ಭಟ್ ಇವರಿಗೆ ನಮ್ಮ ಡಿವೈನ್ ಮೀಡಿಯಾದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ.